ಸ್ವಾಮಿ, ಯಾವುದು ಜೀವನಕ್ಕೆ ಮುಳುವಾಗ್ತದೆ ಅಂತ ನಾ ತಿಳಿದು ಬಿಟ್ಟೇನೋ ಅದೇ ನನ್ನ ಅವಸಾನಕ್ಕೆ ಕಾರಣವಾಗಿ ಹೋಯಿತಲ್ಲ. ದೇವೇಂದ್ರ ಕೊಟ್ಟಿರುವ ದೇನವನ್ನು ಉಳಿಸಿಕೊಳ್ಳುವುದಕ್ಕೆ ನನ್ನ ಕೈಯಲ್ಲಿ ಕೋಪ ಇರ್ತಿದ್ರೆ ಸುಟ್ಟು ಪೂಜೆ ಮಾಡಿ ಹೋಯ್ತಲ್ಲ. ಯಜ್ಞ ಸಂರಕ್ಷಣೆಗಾಗಿ ಯಜ್ಞ ವಿಧಿಯನ್ನು ನಡೆಸುವುದಕ್ಕೆ ಕಷ್ಟವಾಗದಿರಲಿ ಅಂತ ಬಿಡುಗಣ್ಣರೊಡೆಯರಾದಂತಹ ಸುರಪ ಕೊಟ್ಟಿರುವಂತಹ ವಿಶಿಷ್ಟವಾದ ಸಂಪತ್ತು. ಹೌದು, ಚಕ್ರವರ್ತಿ ದುಷ್ಕರ್ಮವನ್ನು ಮಾಡಿ ನಮ್ಮ ಮನೆಯಲ್ಲಿ ಉಂಡು ನಮ್ಮ ಮನೆಗೆ ಕನ್ನ ಹಾಕಿದನಲ್ಲ. ವಿಧಿಯೇ ಏನು ಮಾಡಲಿ, ಏನು ಮಾಡಲಿ? ಮಾತೆಯರ ವೀಕ್ಷಿಸಿದ ವಂದಿಸಿಕೊಂಡಿದ್ದೇನೆ. ಇದುವರೆಗೂ ಕೈಲಾಸದಿಂದ ವಿದ್ಯೆಯನ್ನು ಕಲಿತು ಸಂತೋಷದಿಂದ ಆಶ್ರಮಕ್ಕೆ ಬಂದಾಗ ಆಶ್ರಮ ಎಲ್ಲವೂ ಅಸ್ತವ್ಯಸ್ತವಾಗಿದೆ. ನೀವಿರುವರು ನೆಲ ನೋಟಕರಾಗಿದ್ದೀರಿ. ಅಪ್ಪ, ಯಾರು ಬಂದರು? ಏನಾಯ್ತು? ನಿಮ್ಮ ಬೇಸರಕ್ಕೆ ಕಾರಣವೇನು? ಅಮ್ಮ, ಕಣ್ಣೀರು ಯಾಕತೆ? ಮಗನೇ ನಾಳಿದು ಕೇಳು ದುಗುಡದ ಬಗೆಯ ಮಗವೇ ನಮಗಿಂದ ಯಾಗದ ಪಶುವ ವಿಜಯನ ತುಳಿದು ಭೂಪನ ಮಗನಿಗೂ ಬದುಕೆಂಬ ಭಂಗ ಆಯ್ತಿಲ್ಲೋ. ಮಗನೇ, ಅಪ್ಪ, ನೀನಿರ್ತಿದ್ರೆ ಇಂತಹ ಅಪಮಾನ ನಮ್ಮ ಆಶ್ರಮದಲ್ಲಿ ನಡೆಯುತ್ತಿರಲಿಲ್ಲ ಕಂದ. ಅಪಮಾನವೇ? ಐಹೇ ವಂಶ ಪ್ರದೀಪನಾದ ಕೃತವೀರ್ಯ ರಾಕಾವತಿಯರ ಮಗನಾದಂತಹ ಕಾರ್ತವೀರ್ಯ ಅಪರಿಮಿತವಾದಂತಹ ಪರಿವಾರದ ಜೊತೆಗೆ ಬೇಟೆಗಾಗಿ ಬಂದಿದ್ದ ಮಗ. ಆಶ್ರಮ ಸರೀಹ ಸುಳಿಯುತ್ತಿರುವಂತಹ ಆತನನ್ನು ಆತಿಥ್ಯಕ್ಕಾಗಿ ನಾನೇ ಸಹೃದಯನಾಗಿ ಕರೆಸಿಕೊಂಡೆ. ಹೌದೇ? ಉಣ್ಣಬೇಕು ಅಂತ ಅವರಿಗೂ ಇತ್ತು, ಉಣಿಸಬೇಕು ಅಂತ ನನಗೂ ಇತ್ತು ಕಂದ. ಶಬಲಾದೇವಿ ಅನುಗ್ರಹದಿಂದ ಪರಿಪುಷ್ಟವಾದಂತಹ ಅಡುಗೆಯೆಲ್ಲವೂ ಸಿದ್ಧವಾಯಿತು. ಪಕ್ವಾನ್ನವನ್ನು ರುಚಿಪಕ್ವವಾಗಿ ಪುಂಜಿಸಿದಂತಹ ಅವರು ಯಥಾರ್ಥ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಿದಾಗ ನಿಜವನ್ನು ಮುಚ್ಚಿಡುವುದಕ್ಕೆ ಮನಸ್ಸಿಲ್ಲದೆ ನಾ ಬಾಯಿದ್ದೆರೆಯಿಂದ ಹೇಳಿದೆ. ಸತ್ಯವನ್ನೇ ಹೇಳಿದಿರೇ ತಂದೆ. ಅದರಿಂದ ಕೃಪಣನಾದಂತಹ ಅರಸ ದೇನವನ್ನೂ ನನಗೆ ಕೊಡಿ ಅಂತ ಹೇಳಿದ. ಕೊಡುವುದಕ್ಕಾಗುವುದಿಲ್ಲ ಅಂತ ಹೇಳಿದ್ದಕ್ಕೆ ಮಾತಿಗೆ ಮಾತು ಬೆಳೆಸಿದ ಮಗ. ಮತ್ತೆ ಕಟ್ಟ ಕಡೆಗೆ ಮೌನಿಯಾದ ನನ್ನನ್ನು ಕಡೆಗಣಿಸಿ ಮತ್ತೆ ಶಬಲಾದೇವಿಯ ಕೊರಳ ಸಂಧಿಗೆ ಹಗ್ಗವನ್ನು ಬಿಗಿದು ಮತ್ತೆ ಎಳೆದೊಯ್ದ ಮಗ. ಅರಸನು ಮಾತ್ರವಲ್ಲ, ಅವನೊಬ್ಬ ಚಕ್ರವರ್ತಿ. ಆಶ್ರಮ ವಾಸಿಗಳಿಗೆ ಆಶಯವನ್ನು ಕೊಡಬೇಕಾದಂತಹ ಆತ ಅನ್ಯಾಯವನ್ನು
ಮುಗಿದದೆ ಕಪಿಲೆದಾರನನ್ನು ಹೇಳಲು ಒಯ್ಯುವಷ್ಟು ಧೈರ್ಯ ಆತನಿಗೆ ಬಂದು ಹೋಯ್ತೆ. ಯೋಚಿಸಬೇಡಿ ಅಪ್ಪ, ನಿಮಗಾದಂತ ಅಪಮಾನವನ್ನು ನಿವಾರಿಸೋದಕ್ಕೆ ಬೇಕಾಗಿ ಈ ರಾಮ ಸದಾ ಸಿದ್ಧ. ಯಾರು ಅಂತ ಗೊತ್ತಲ್ಲ, ಸ್ವಲ್ಪ ಹೇಳೇ ನೀನು. ತಲೆಲಾಲಿತು ನೀನು ಮೊದಲು ಭೂಪನನು ರಚಿಸಿ ಸಾಮವ ಪರ್ವವನ್ನು ಕೇಳು ಮಗನೇ. ಧರಣಿ ಸಾಮವಿ ಕೊಡದಿರಿ ಯುದ್ಧವೇ ತರುವುದೆಂದು ಕಳುಹಿದ ಪರಚಿಯೇ ರಾಮ, ಕೊಂಡು ಹೋದಂತಹ ಧೇನುವನ್ನು ನೀನಿಲ್ಲಿಗೆ ತಂದು ಕೊಡ್ತಿ ಅಂತ ನಮಗೆ ಭರವಸೆ ಉಂಟೇ ಉಂಟು. ಮತ್ತೇನು ತಾಯಿ? ಹಾಗೆಂದು ಹೋಗುವುದು ರಾಜನ ಬಳಿಗೆ ಎನ್ನುವುದನ್ನು ನಾವು ನೆನಪಿಡಬೇಕು ತಾನೆ. ಯಾಕಮ್ಮ? ಬ್ರಾಹ್ಮಣ ಕುಮಾರ ನೀನು. ಹೌದು. ಎಲ್ಲಾ ವಿಚಾರವನ್ನು, ನೀತಿ ಶಾಸ್ತ್ರಗಳನ್ನು ಎಲ್ಲವನ್ನು ಕಲಿತವನು ನೀನು. ಸರಿ, ಅದಕ್ಕಾಗಿ ಹೇಳ್ತಾ ಇದ್ದೇನೆ ನಿಮಗೆ. ಏನಮ್ಮ? ಸಾಮ ಎನ್ನುವುದು ರಾಜನೀತಿಗೆ ತಾ ಮನೋಹರ ರೂಪವು, ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವು. ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು. ದಂಡದ ಸೀಮೆ ಎನ್ನುವುದು ಉಪಾಯದಲ್ಲಿ ಸಾಮಾನ್ಯವಾದುದು. ಹಾಗಾದ್ರೆ ದಂಡ ಪ್ರಯೋಗಕ್ಕಿಂತ ಮೊದಲಾಗಿ ನಾವೇನು ಮಾಡಬೇಕು? ಅಪ್ಪಣೆ ಆಗ್ಲಿಕ್ಕೆ ಸಾಮದಿಂದ ಮಾತಾಡಬೇಕು ಮಗು. ಸಾಮದಿಂದಲೇ ಕೇಳು. ಕೊಡದೇ ಇದ್ರೆ ಬ್ರಾಹ್ಮಣರು ನಾವು ದಾನವಾಗಿ ಬೇಡು. ಆವಾಗಲೂ ಕೊಡದಿದ್ರಿ, ಆಗ ಕೊಡದೇ ಇದ್ರೆ ದಂಡ ಪ್ರಯೋಗವನ್ನು ಮಾಡು. ಹೊರತಾಗಿ ಸಿಟ್ಟಿನ ಕೈಗೆ ಬುದ್ಧಿಯನ್ನು. ರಾಮ ಅಪ್ಪ, ಬ್ರಾಹ್ಮದಲ್ಲಿಯೇ ಸಂಘರ್ಷಕ್ಕೆ ಇಳಿಯಕೂಡದು ಮಗ. ಪರಮ ಮುನಿಪೋತ್ತಮರಾದ ದತ್ತಾತ್ರೇಯರ ಅನುಗ್ರಹ ಪುಟ್ಟಿಯಿಂದ ಪರಿಪುಷ್ಟನಾದ ಅರಸಾವ. ಷಡ್ಚಕ್ರವರ್ತಿಗಳಲ್ಲಿ ಒಬ್ಬ. ಒಂದು ಅಪರಾಧ ಇಲ್ಲಿ ನಡೆದಿದೆ ಅವನಿಂದ. ಅದಕ್ಕೆ ಅವನಿಗೆ ದಂಡವೇ ಪ್ರಯೋಗ ಮೊದಲಲ್ಲ. ಆಗಲಿ ಸಾಮ, ದಾನ, ಭೇದ ಎನ್ನುವ 3 ಉಪಾಯಗಳನ್ನು ಮಾಡು. ಆಗೋದಿಲ್ಲ ಅಂತಾದ್ರೆ ಕ್ಷಾತ್ರ ತಪ್ಪಿದ್ರೆ ಬ್ರಾಹ್ಮವು ಕ್ಷಾತ್ರವನ್ನು ಸೀಳಬಹುದು ಎನ್ನುವ ನೀತಿಯನ್ನು ಪ್ರಪಂಚಕ್ಕೆ ಬೋಧಿಸು ಮಗ.
ಮನಸ್ಸಿನಲ್ಲಿ. ಸರಿ. ಅಂದಾದ ಮೇಲೆ ಹಾ. ಉಳಿದಿರುವುದು ಈ ಕಣ್ಣಿಗೆ ಕಾಣುವಂತಹ ದೇಹ ಮಾತ್ರ. ಸರಿ ಸರಿ. ಈ ದೇಹವನ್ನು ಹೀಗೆಯೇ ಹಾ. ಅವನ ಪದಕಕ್ಕೆ ನಾನು ಒಪ್ಪಿಸಲಾರೆ. ಹಾ. ಹಗೆಯಿಂದ ಹಾ. ಯುದ್ಧವನ್ನು ಮಾಡಿ ನನ್ನ ಈ ಶಿರಸ್ಸನ್ನು ಹಾ. ಅವನ ಪಾದಕ್ಕೆ ಅರ್ಪಿಸುವ ಮೊದಲು ಸರಿ. ನನಗಾಗಿ ದುಡಿಯುವವರಿದ್ದಾರೆ, ಹಾ. ನನಗಾಗಿ ಸಮಯದಂತೆ ಉರಿಯುವವರಿದ್ದಾರೆ. ಹಾ. ಅವರಿಗೂ ಕೂಡ ಒಂದು ಗತಿಯನ್ನು ಕಾಣಿಸಬೇಕು. ಬಂದಿದ್ದಾನೆ ಶ್ರೀಯರಸ, ಆದ್ದರಿಂದ ಅವನನ್ನು ಎದುರಿಸುವುದಕ್ಕಾಗಿ ಬರಲಿ ನಮ್ಮವರು. ಅವಸರವಾಗಿ ನಮ್ಮನ್ನು ಕರೆಸಿದವರು ತಾವು. ಆಗ ಏನೋ ಒಂದು ಗಣತರವಾದ ಕಾರ್ಯವಿದೆ ಎಂಬುದನ್ನು ಆತ್ಮವಿಸಿದ್ದೇವೆ. ಏನಾಗಬೇಕು? ಏನಿದು ಆಶ್ಚರ್ಯವನ್ನ ಕಾಣ್ತಾ ಇದೆ? ಸದಾ ಕಾಲ ಮುಖದಲ್ಲಿ ಸಂತೋಷವನ್ನೇ ಕಾಣುತ್ತಿದ್ದ ಮುಖದಲ್ಲಿ ಇಂದಿನ ದಿವಸದಲ್ಲಿ ರೋಷಾವೇಶ ಎದ್ದು ಕಾಣ್ತಾ ಇದೆ. ಇದಕ್ಕೆ ಕಾರಣವೇನು ತಿಳಿಸಿ. ಕೊಂಡೊಯ್ಯುವುದಕ್ಕೆ ಆಶ್ರಮದಿಂದ ಒಬ್ಬ ಭೂಸುರನು ಕೈಯಲ್ಲಿ ಕೈದುವನ್ನು ಹಿಡಿದು ಬಂದಿದ್ದಾನಂತೆ. ಏನು ಮಾಡೋಣ? ಚಿಂತಿಸಬೇಕಾದ ಅಗತ್ಯವಿಲ್ಲ. ನಿಮ್ಮ ಸೇವೆಗಾಗಿ ನಾವಿರುವವರು.
ಸಜ್ಜುಗೊಳಿಸಿ ನಡೆಯೋಣ. ಕೈಯಲ್ಲಿ ದರ್ಭ ಇರಬೇಕಿತ್ತು. ಪರಶುವನ್ನು ಹಿಡಿದು ಬಂದೆಯೋ? ಹಿಡಿದಂತಹ ಕಡಗಲಿಲ್ಲ. ನಾವೆಲ್ಲ ಆಶಾವಾಶಗಳು. ನಾವು ಇರಬೇಕಾದಂತ ಸ್ಥಳದಲ್ಲಿಯೂ ನಮ್ಮ ಕರ್ತವ್ಯವನ್ನು ಮಾಡುತ್ತಾ ಇದ್ದೆವು. ಆದ್ರೆ ಏನು ಮಾಡೋಣ? ನಾವು ಮಾಡುವಂತ ನನ್ನಲ್ಲಿ ಆಯುಧವನ್ನು ಹಿಡುವಂತೆ ಮಾಡಿದವರು ನೀವು. ಸಾರಿ ಹೇಳುತ್ತಿದ್ದೇವೆ, ಪ್ರಾಣ ಕೊಡ್ತೀಯಾ? ಧರಣಿ ಪಾಲಕನ ವಿರುದ್ಧವಾಗಿ ಆ ಕೈಯಲ್ಲಿ ಆಯುಧವನ್ನು ಹಿಡಿದು ಬಂದಿಲ್ಲ. ಇದನ್ನು ಎದುರಿಸುವುದಕ್ಕೆ ಬಂದವರು ಸಾಮಾನ್ಯರು ಎಂಬುದಾಗಿ ತಿಳಿಬೇಡ. ಮಂತ್ರಿ ಮಧುವನ್ನು ಅಲಂಕರಿಸಿದಂತ
ಯುದ್ಧಕ್ಕಾಗಿ ಆಯುಧವನ್ನು ಹಿಡಿದು ಮಾಹೇಶ್ಮತಿ ನಗರಕ್ಕೆ ಬಂದೆಯ. ನಮ್ಮನ್ನು ಕೆಳಕ್ಕೆ ನೀನು ತಪ್ಪು ಮಾಡಿದ್ದೀಯ. ನಮ್ಮವರನ್ನೆಲ್ಲ ಕರೆಗೆ ಉರುಳಿಸಿದ ಮಾತ್ರಕ್ಕೆ ನೀನೊಬ್ಬ ವೀರನಾಗುವುದಿಲ್ಲ. ಏ ಬ್ರಾಹ್ಮಣ ಕುಮಾರನೇ, ಮಾಹೇಶ್ಮತಿಯ ದೊರೆ ಕರ್ತವೀರ್ಯ ಅರ್ಜುನ, ನನ್ನ ಪರಾಕ್ರಮ ಏನೆನ್ನುವುದನ್ನು ಚೆನ್ನಾಗಿ ತಿಳಿದುಕೋ. ನೀನು ಬಾರಸ ಮಾತ್ರವಲ್ಲ, ಒಳ್ಳೆ ಕುಲದಲ್ಲಿ ಹುಟ್ಟಿಕೊಂಡವ. ನಿನ್ನ ವಿಚಾರ, ನಿನ್ನ ಪರಾಕ್ರಮ, ನಿನ್ನ ಭಕ್ತಿ, ಇದು ಎಲ್ಲವನ್ನೂ ತಿಳಿದೆ ಹರಸುವನ್ನು ಹಿಡಿದುಕೊಂಡು ಬಂದಿದ್ದೇನೆ. ನಾನು ಸಣ್ಣವನ ಹೌದು, ಏನೇ ಆಗಲಿ ನಿನ್ನ ಮಂತ್ರಿಯೋ ನಿನ್ನ ಸೇನೆಯೋ ಎಲ್ಲರನ್ನೂ ಭೂಮಿಗೆ ಕಳುಹಿದ್ದೇನೆ. ಆದ್ರೆ ನಾನು ಬ್ರಾಹ್ಮಣ ಹುಡುಗ ಎಂಬುದು ಖಂಡಿತ ಸತ್ಯ. ಅರಸ, ನೀನೊಬ್ಬ ಚಕ್ರವರ್ತಿ, ನಿನ್ನಲ್ಲಿ ಬೇಡಿದಲ್ಲಿ ನನಗೆ ಅಪರಾಧ ಅಪಮಾನ ಖಂಡಿತ ಇಲ್ಲ. ಬ್ರಾಹ್ಮಣ ಬೇಡಬಹುದು, ಏನು ಬಲಾತ್ಕಾರದಿಂದ ಎಳೆದುಕೊಂಡು ಬಂದಿದೆಯಲ್ಲ ಅದನ್ನು ದಾನವಾಗಿ ಬ್ರಾಹ್ಮಣನಿಗೆ ಕೊಡು. ಕೊಡದಿದ್ರೆ ದಂಡ. ಕೊಡುವುದಕ್ಕಾಗಿ ನಾನು ತಂದದ್ದಲ್ಲ, ನನ್ನಲ್ಲಿ ಉಳಿಸಿಕೊಳ್ಳುವುದಕ್ಕಾಗಿ ಇಟ್ಟುಕೊಂಡದ್ದು. ನಿನ್ನಲ್ಲಿ ಸಾಮರ್ಥ್ಯ ಉಂಟು ಅಂತಾದ್ರೆ ಬಿಡಿಸಿಕೋ ನೋಡ.
ಸಗತಾತ ನೆಡೆಗೆ ತರುತ್ತಾಗ ಪಶು ಸಗ ತಾತ ನೆಡೆಗೆ ತರುತ್ತ ವಿನಯ ತರುಗತಯ ಕೊಡುತ್ತ ರಾಮ ಅರ್ಜುನ ಬುದ್ಧಿವಾದದ ಮಾತನ್ನು ಕೇಳದೆ ಯುದ್ಧಕ್ಕೆ ಬಂದು ಸತ್ತು ಹೋಗಿದ್ದಾನೆ. ಅದನ್ನು ನೋಡಿದಂತ ಪ್ರಜೆಗಳು ಮಾತ್ರ ಅಲ್ಲ, ಇಂದ್ರಾದಿ ದೇವತೆಗಳೇ ಸಂತೋಷಗೊಂಡು ಹೂ ಮಳೆಯನ್ನು ಕರೆದಿದ್ದಾರೆ. ಮಾತ್ರವಲ್ಲ, ಇವನ ಪಕ್ಷದಲ್ಲಿ ಇವನ ಜೊತೆಯಲ್ಲಿ ಇದ್ದವರು ಎಲ್ಲರೂ ಈ ದೃಶ್ಯವನ್ನು ಕಂಡು, ಸ್ವಾಮಿ ರಾಮ, ಇನ್ನು ಮೇಲೆ ಅನ್ಯಾಯದ ಕಾರ್ಯವನ್ನು ಮಾಡುವುದಿಲ್ಲ, ಸತ್ಯ ಧರ್ಮ ನ್ಯಾಯ ನೀತಿಯಿಂದ ಬದುಕುವುದಕ್ಕೆ ಅವಕಾಶ ಮಾಡಿಕೊಡಿ ಎಂಬುದಾಗಿ ನನ್ನ ಕಾಲು ಮುಟ್ಟಿ ಬೇಡಿಕೊಂಡರು. ಎಲ್ಲರಿಗೂ ಅಭಯವನ್ನು ಕೊಟ್ಟಿದ್ದೇನೆ. ಮುಂದೆ ಆಗುವಂಥ ಅನಾಹುತವನ್ನು ಎಲ್ಲವನ್ನು ತಪ್ಪಿಸ್ತೇನೆ, ನಾನು ಅನುಗ್ರಹಿಸ್ತೇನೆ ಎಂಬುದಾಗಿ ಅವರಿಗೆ ಧೈರ್ಯದ ಮಾತುಗಳನ್ನು ಹೇಳಿದ್ದೇನೆ. ಅಷ್ಟೇ ಸಾಕ, ದೇನು ಇಲ್ಲದೆ ಆಶ್ರಮ ಬರಿದಾಗಿ ಹೋಗಿದೆ. ಮಾತ್ರವಲ್ಲ, ನನ್ನ ತಂದೆ ತಾಯಿಗಳು ರಾಮ ಈಗ ಬಂದಾನು, ಒಂದು ಅರಕ್ಷಣದಲ್ಲಿ ಬಂದಾನು, ಗೋವು ಆಶ್ರಮಕ್ಕೆ ಬಂದೀತು, 10 ಮಂದಿಗೆ ಉಪಕಾರ ಆದೀತು ಎಂಬುದಾಗಿ ನಿರೀಕ್ಷೆಯಲ್ಲಿ ಇರಬಹುದು. ಆದಷ್ಟು ಬೇಗ ಈ ದೇನವನ್ನು ಆಶ್ರಮಕ್ಕೆ ಒಯ್ಯುತ್ತೇನೆ. ಮಾತ್ರವಲ್ಲ, ಇಂಥ ಪುಣ್ಯತಮವಂತ ಕಥೆಯನ್ನು ಯಾರು ನೋಡ್ತಾರೆ, ಯಾರು ಆಡ್ತಾರೆ, ಯಾರು ಆಡಿಸ್ತಾರೆ, ಯಾರು ನೋಡುವುದಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಅಂಥವರಿಗೆ ಎಲ್ಲರಿಗೂ ನಾವು ನಂಬಿಕೊಂಡು ಬರುವಂತ ಆಂಜನೇಯ ಸ್ವಾಮಿ ಮತ್ತೆ ರಾಘವೇಂದ್ರ ಸ್ವಾಮಿ ಸಕಲ ದೇವತೆಗಳು ಅನುಗ್ರಹಿಸಲಿ ಎಂಬುದಾಗಿ ಹೇಳುತ್ತಾ ಕತೆಗೆ ಮಂಗಳ ಹಾಡುವುದಕ್ಕೆ ಸಮೀಕರಣ. ರಾಮ ಕಥೆಗೆ ಮಧು ಮಧುರ ಈಗ ಪರ ಸುಖ ಗಣ ಮುನಿವ. ರಾಮ ಕಥೆಗೆ ಮಧು ಮಧುರ ಮಂಗಳ ಜನ ರಾಮ ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.